ನಮಸ್ಕಾರ. ಸ್ವಲ್ಪ ಬಜಿಪೇಟ್ ಘಟಕದ ಇನ್ನು ಮಾಡ್ತಾರೆ ಘಟಕ ಮಂತನ ಇಂದು ಫ್ಲೈಟ್ದ ಪ್ರಾಬ್ಲಮ್ ಉಂಟು ಪಕ್ಷಿ ಇನ್ನು ಮಾತ್ರ ಬನ್ನಕ್ಕೆ ಪ್ರಾಬ್ಲಮ್ ಆಗ್ಕೊಂಡದ ಅವೊಂದು ಐಕಿಡೆಗ ಐಕಿ ಮುಲ್ಪು ಘಟಕ ಮಾಡ್ತಾರೆ ಇದಾದ ಹೆಂಗೆ ಮುಲ್ಪನೆ ಸಿಕ್ಕೊಂಡು ಕೊಡದೆ ನೀವು ಹೇಗೆ ತಂದ್ರಿ? ನಾನು ಅನಾಹಿತ ಮಲ್ಪನ ಇದೆ ಅಲ್ಲ, ನೀವು ತರದೆ ಆಪಣ ನೀವು ಪರ್ಮಿಷನ್ ಲೆಟರ್ ಇಲ್ಲದ್ರೆ ಬಿಡ್ತೀರಾ ಸರ್? ನೀವು ಆಗಿದ್ರೆ ಹೇಗೆ ಬಿಟ್ರಿ ಗಾಡಿ? ಹಾಗಿದ್ರೆ ನಿಲ್ಲಿ, ನಾನು ಜನ ಸೇರಿಸ್ತೇನೆ, ನಿಲ್ಲಿ. ನೀವ್ ಹೇಗೆ ಹಾಕಿದ್ರಿ? ಹಾಕಿದ್ರೆ ದೊಡ್ಡ ಸ್ಟೈಲಲ್ಲಿ ಇಟ್ಕೊಂಡು ಬಂದು ತೋರಿಸಿದ್ರಲ್ಲ, ಇದು ಪರ್ಮಿಷನ್ ಲೆಟರ್ ಅಂತ ಹೇಳಿ. ಎಲ್ಲಿ ಉಂಟು ಈಗ ಪರ್ಮಿಷನ್ ಲೆಟರ್? ನೀವೆಂತ ಹೇಳಿದ್ದು ಸರ್? ಈಗ ಎಂತ ಹೇಳಿದ್ದು ನೀವು? ಕೈಯಲ್ಲಿ ಉಂಟು ಅಂತ ಹೇಳಿದ್ದು ನಾವು, ಅದಕ್ಕೆ ಸುಮ್ಮನೆ ಉತ್ಕೊಂಡು ಇಲ್ಲ. ಯಾಕೆ ಟೈಮ್ ಕೊಡ್ಬೇಕು? ಯಾಕೆ ಟೈಮ್ ಕೊಡ್ಬೇಕು? ಅದೇ ಸರ್, ನೀವು ಮಾಡುವಾರ ಇವ್ರು ಬಲ್ಲೆ ಆಗಿ ಉಂಡು ಬಂದು ಗಾಡಿ ಮಲ್ಲ ಚೈಲ್ಡ್ ಫೈಲ್ ಎತ್ತಾರ ತಗೊಂಡಪ್ಪಣ ಪರ್ಮಿಷನ್. ಅದಕ್ಕೆ ನೀವು ಯಾಕೆ ಬಿಟ್ರಿ ಪರ್ಮಿಷನ್ ಲೆಟರ್? ನೀವು ಹೇಗೆ ಬಿಟ್ರಿ ಅವರನ್ನು? ಈಗ ಏನಿಲ್ಲ ಸರ್, ಈಗ ನಿಮ್ಮ ದೊಡ್ಡ ಬಂದು ನೀವೇನು ಮಾತಾಡಿದ ಹಾಕ್ಸಿದ್ರಲ್ಲ, ನಾಳೆ ನಿಮ್ಗೆ ನಾವು ಮಾತಾಡ್ತೇವೆ. ನಾಳೆ ನೀವು ಹಾಕಿಸಿ, ಆಯ್ತಾ? ಮಾತಾಡಿ, ನಾಳೆ ನಿಮ್ಮನೆ ಕರಿಸ್ತೇವೆ. ನಿಮ್ಮ ಬೌರಲ್ಲಿ ಹಾಕಿ ಹೋಗಿ, ನಾಳೆ ನಮ್ಮದೆಂತ ಅಂತೇಳಿ ನಾವು ನಿಮ್ಗೆ ತೋರಿಸ್ತೇವೆ. ನಾಳೆ ನೀವು ಇಲ್ಲಿಗೆ ಬರಬೇಕು, ಬರ್ಬೇಕು. ಆಗ ನಾವೆಂತ ಹೇಳಿ ನಿಮ್ಗೆ ತೋರಿಸ್ತೇವೆ. ಮಂಜುನಾಥ್ ಸರ್, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೇನೆ, ನಿಮ್ಗೆ ಕೊಡಲಿಲ್ಲ ಅಂತಲ್ಲ, ಇವರಿಗೆ ಹೇಳ್ತು ನಾನು. ನಾಳೆ ಇವರು ಇಲ್ಲಿಗೆ ಬರಬೇಕು, ನೀವು ಸಹ ಬರಬೇಕು. ನಾಳೆ ನೀವು ಜನರ ಹತ್ರ ನೀವೇ ಮಾತಾಡಿ. ಅಲ್ಲ, ನೀವು ಬೇಡ ಸರ್, ನಾನು ನಿಮ್ಗೆ ಒಳ್ಳೆ ಬಿರಿಯಾನಿ ಊಟ ತರಿಸ್ತೇವೆ. ಬೆಂಗಳೂರಲ್ಲ, ಇಲ್ಲಿ ಮಂಗಳೂರು ಮೀಟಿಂಗ್ ಇರ್ತೇನೆ ನಿಮಗೆ. ಬನ್ನಿ, ನನ್ನ ಮನೇಲಿ ಊಟ ಮಾಡಿ ಹೋಗಿ. ಬನ್ನಿ, ಮೀಟಿಂಗ್ ನೀವು ಮತ್ತೆ ಅಟೆಂಡ್ ಮಾಡಿ. ನೋಡಿ, ನೀವು ಯಾರು ನಮ್ಮ ಇದರಿಂದನಲ್ಲ ನಿಮ್ಗೆ ಇದು ಆಗುದು, ಸಂಬಳ ಅಲ್ಲ. ಬನ್ನಿ, ಹೋಗುವ, ಬನ್ನಿ, ನಮ್ಮ ಪರಿಸ್ಥಿತಿ ಕೇಳೋ. ಬನ್ನಿ, ನಿಮಗೆ ಒಳ್ಳೆ ಮೀನು, ಮೀನು ಒಳ್ಳೆ ಮೀನು ಊಟ ತರಿಸ್ತೇವೆ. ಬನ್ನಿ, ಮನೆಯಲ್ಲಿ ಬನ್ನಿ. ಯಾಕೆ ಈಗ ಇವತ್ತು ಮಾಡಿ ಹೋಗಿ ಸರ್? ನೀವು ಕಸ ತಗೊಂಡು ಬರುವಾಗ ಅದಕ್ಕೆ ರೆಡಿಯಾಗಿ ಬರ್ಬೇಕಲ್ಲ. ನೀವು ಬನ್ನಿ, ಊಟ ಮಾಡಿ. ನಿಮ್ಮ ನೀವು ಬನ್ನಿ, ಹೋಗುವ. ಬನ್ನಿ, ಈಗ ಬನ್ನಿ ಸರ್. ಫ್ರೆಂಡ್ಲಿಯಾಗಿ ಇರ್ಲಿ ಬಿಡಿ. ನೀವು ಬಂದ್ರೆ ಮಾತ್ರ ಅದು ಫ್ರೆಂಡ್ಲಿಯಾಗಿ ಬಂದ್ರೆ ಉಂಟಲ್ಲ, ಅದು ಬೇರೆ ಖುಷಿ. ಪಕ್ಕದ ಮನೆಯವ್ರ ಹೇಳ್ಬೋದು, ಬ್ಯಾಂಗ್ಳೂರಿಂದ ಒಂದು ಯಾವುದು ಆಫೀಸರ್ ಬಂದಿದ್ದಾರೆ ಅಂತೇಳಿ ನಮ್ಗೆ ಹೇಳ್ಬೋದು. ಈಗ ಬನ್ನಿ, ನಮ್ಮ ಪರಿಸ್ಥಿತಿ ನೋಡ್ಲಿಕ್ಕೆ ಬಂದು ಹೋಗಿ ಸರ್. ಬಂದ್ಬಿಟ್ಟು ನಾನು ಹೇಳ್ತೀನಿ, ಪರ್ಮಿಷನ್ ಲೆಟರ್ ಇದೆ, ನಾವು ಕೊಡ್ತೀವಿ ಸರ್. ಒಂದು ನಿಮಿಷ, ಇವಾಗ ಒಂದು ನಿಮಿಷ ಇದೆ. ಪರ್ಮಿಷನ್ ಲೆಟರ್ ಇದೆ, ಕೊಡ್ತೀವಿ. ಈ ಕಸ ಹಾಕ್ಬಾರ್ದು ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಕಸ ಹಾಕಲ್ಲ. ಆಗ್ಬೋದಾ?
ಪರ್ಮಿಷನ್ ಲೆಟರ್ ಇದೆ, ಆ ಬೇಸ್ ಮೇಲೆ ಹಾಕ್ಸಿದ್ದಾರೆ ತಹಸೀಲ್ದಾರು. ಪರ್ಮಿಷನ್ ಲೆಟರ್ ಇದೆ. ಈಗ ಗಲಾಟೆ ಆಗಬೇಕಿತ್ತ, ಅವರು ಪಬ್ಲಿಕ್ ಎಲ್ಲ ತೀರ್ಮಾನ ಮಾಡೋವರೆಗೂ ಹಾಕಲ್ಲ ನಾವು. ಸಮಸ್ಯೆ ಏನು ಗೊತ್ತಾ, ಆಯ್ತಾ? ಅಲ್ಪ ಸಮಸ್ಯೆ ಬೇತನೇ ಉಂಟು, ಅಲ್ಪ ಪಬ್ಲಿಕ್ ತೊಂದರೆ ಐತಿ. ಏರ್ಪೋರ್ಟ್ ಇನ್ನು ಮಾತ್ರ ಪ್ರಾಬ್ಲಮ್. ಏರ್ಪೋರ್ಟ್ ಬಂದ್ ಮಾಡಿ, ಬೇತ ಓಟ್ ಮಾಡ್ಬೇಡಿ. ಏರ್ಪೋರ್ಟ್ ಬಂದ್ ಮಾಡಿ ಅದನ್ನ ಬಲ್ಲೆ ಈತ ಪಾತೆರ್ಲೆ ಊರ್ದಾಕಲ ಎಂಕು ದಾದ ರೆಸ್ಪಾನ್ಸ್ ಕೊರೋದು ಬರ್ತದ ಒಂಜಿ ತಿಂಗಳ ಏನು ನೋಡಿ ನಿಕಲ್ಡ ಕೇಂದ್ರ ದಾದ ಆಪುಂಡು ಗೊತ್ತಿತ್ತಿನ ಕಲ್ಡ ಕೇಂದ್ರ ದಾದ ಆಪುಂಡು. ನಿಮ್ಮ ಪ್ರಾಬ್ಲಮ್ ಅನ್ನು ನಮ್ಗೆ ಗೊತ್ತು, ನಿಮ್ಮ ಪ್ರಾಬ್ಲಮ್ ನಮ್ಗೆ ಗೊತ್ತಿದೆ. ಈ ತರ ಆಗ್ಲಿ ಅಂದ್ರೆ ನೀವ್ ಯಾಕೆ ಮಾಡ್ಬೇಕಾಗಿ ಬಿಟ್ಟೋಗಿ ಇವ್ರ ಮಾಡಿ ಅಂತ ಹೇಳಿ ಮಾಡಿಸ್ಲಿ. ಇವ್ರು ಬಂದು ಗಾಡಿ ಹಾಕಿಸಿ ಮಾಡ್ಬೇಕಲ್ಲ ಇವರು ಊರಲ್ಲಿ ವ್ಯವಸ್ಥೆ ಇದನ್ನು. ನಮ್ಗೇನ್ ಗೊತ್ತಾ, ಇವರು ಈಗ ಪರ್ಮಿಷನ್ ಇಲ್ಲದ್ರೆ ನೀವ್ ಹೇಗೆ ತಂದು ಹಾಕಿದ್ದು? ಪರ್ಮಿಷನ್ ಉಂಟು. ನಿಖಲು ಗಾಡಿ ನಿಮ್ಮದು ಎಷ್ಟು ಗಂಟೆ ನಿಲ್ಸಿದ್ದೇನೆ ನಾನು? 2 ಗಂಟೆ ಆಯ್ತು ಗಾಡಿ ನಿಲ್ಲಿಸಿ. ಹಾಗೆ ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದ್ರ ಇಬ್ರು ಸಹ. ಆದ್ಮೇಲೆ ಇವರು ಇಲ್ಲಿ ಒಳಗೆ ಬಂದ ಕೂಡಲೇ ಅಂತ ಹೇಳಿದ್ರು. ನೀವ್ ಹೇಳಿದ್ರಿ, ನೀವ್ ಇದ್ರಲ್ಲ. ನೋಡಿ ತಿಳ್ಕೊಳ್ಳಿದ್ದಾರೆ, ನಿಮಗಿಂತ ದೊಡ್ಡ ಆಫೀಸರ್ ಅವ್ರು ಹೇಗೆ ಹೇಳ್ತಾರೆ ನೋಡಿ ಮಾತಾಡಿ, ನಿಮಗಿಂತ ಜಾಸ್ತಿ ಮಾಡ್ಬೋದು. ಗಾಡಿ ಬರ್ತಿರ್ತಾರೆ ಈಗ ಅಪ್ಪ ಮುಗ್ಗಲ್ ಮಾಡಿಲ್ಲ. ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು. ರಾಷ್ಟ್ರ, ಪರಿಸರ, ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್. ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1 ರಿಂದ 4ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬನ್ನಿ, ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಅಲಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ. 574203. ಮೊಬೈಲ್ 7338085983, 9448485983. ಇಮೇಲ್ abgschoolputturu@gmail.com. ವೆಬ್ www.abgschool.in.